ನಮಸ್ಕಾರ ವೀಕ್ಷಕರೇ, 18 ದಿನಗಳ ಕಾಲ ನಡೆದ ಮಹಾಭಾರತ ಯುದ್ಧವನ್ನು ಈ ವೀರ ಕೇವಲ 1 ನಿಮಿಷದಲ್ಲಿ ಮುಗಿಸುವಷ್ಟು ಶಕ್ತಿವಂತನಾಗಿದ್ದನಂತೆ. ಈತನನ್ನು ಯುದ್ಧ ಮಾಡದಂತೆ ತಡೆದದ್ದಾದರೂ ಯಾರು? ಈತನಿಗೆ ಅಷ್ಟೊಂದು ಶಕ್ತಿ ಬಂದಿದ್ದಾದರೂ ಹೇಗೆ? ಅಷ್ಟಕ್ಕೂ ಈ ವೀರ ಯಾರು? ಮಹಾಭಾರತದಲ್ಲಿ ಬರುವ ಸಣ್ಣ ಪಾತ್ರವಾದರೂ ಅತ್ಯಂತ ಮಹತ್ವಪೂರ್ಣವಾಗಿತ್ತು ಯಾಕೆ? ಈ ವಿಡಿಯೋದ ಕೊನೆಗೆ ಎಲ್ಲವನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳ ಎಲ್ಲ ನೋಟಿಫಿಕೇಶನ್ಗಳನ್ನು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೌರವ ಪಾಂಡವರ ಮಧ್ಯೆ ಯುದ್ಧಕ್ಕೆ ತಯಾರಿ ನಡೆಯುತ್ತಿತ್ತು. ಮಹಾಭಾರತ ಯುದ್ಧವನ್ನು ಯಾರು ಎಷ್ಟು ದಿವಸದಲ್ಲಿ ಮುಗಿಸುವ ಶಕ್ತಿ ಹೊಂದಿದ್ದಾರೆಂದು ಶ್ರೀಕೃಷ್ಣನು ಧ್ಯಾನದ ಮೂಲಕ ಸಮೀಕ್ಷೆ ನಡೆಸುತ್ತಾನೆ. ಎಲ್ಲರೂ 20, 24, 28 ದಿನಗಳು ಎಂದಿದ್ದರೆ ಈತ ಮಾತ್ರ 1 ನಿಮಿಷದಲ್ಲಿ ಯುದ್ಧವನ್ನು ಮುಗಿಸುವಷ್ಟು ಶಕ್ತಿವಂತನಾಗಿದ್ದ. ಈ ವಿಚಾರ ತಿಳಿದು ಸ್ವತಃ ಶ್ರೀಕೃಷ್ಣನೇ ದಂಗಾಗಿದ್ದ. ತನ್ನ ಬತ್ತಳಿಕೆಯಲ್ಲಿ ಕೇವಲ 3 ಬಾಣಗಳನ್ನು ಇರಿಸಿಕೊಂಡು ಬರುತ್ತಿದ್ದ ಈತನನ್ನು ಸಂದರ್ಶಿಸಲು ಶ್ರೀಕೃಷ್ಣನು ತಯಾರಾಗುತ್ತಾನೆ. ಯುದ್ಧದ ತಯಾರಿಯ ವಿಷಯ ತಿಳಿದ ಈತನಿಗೆ ಯುದ್ಧದಲ್ಲಿ ಭಾಗವಹಿಸುವ ಮನಸ್ಸಾಗುತ್ತದೆ. ತನ್ನ ತಾಯಿಯ ಅನುಮತಿಯ ಜೊತೆಗೆ ಆಶೀರ್ವಾದವನ್ನು ಪಡೆದು ದುರ್ಬಲ ಪಕ್ಷದವರ ಕಡೆಯಿಂದಲೇ ಯುದ್ಧ ಮಾಡುವುದಾಗಿ ತಾಯಿಗೆ ವಚನ ನೀಡುತ್ತಾನೆ. ತನ್ನ ನೀಲಿ ವರ್ಣದ ಕುದುರೆಯ ಮೇಲೆ ಕುಳಿತು ತನ್ನ ಬಿಲ್ಲಿನ ಜೊತೆಗೆ 3 ಬಾಣಗಳನ್ನು ಹೆಗಲಿಗೇರಿಸಿಕೊಂಡು ಹೊರಡುತ್ತಾನೆ. ದಾರಿ ಮಧ್ಯದಲ್ಲಿ ಈತನನ್ನು ಸಂಧಿಸಿದ ಶ್ರೀಕೃಷ್ಣನನ್ನು ವಿನಮ್ರವಾಗಿ ವಂದಿಸಿದ ಈತ ತನ್ನ ತಾಯಿ ನಿಮ್ಮ ಪರಮ ಭಕ್ತೆ, ನನಗೂ ನೀವು ಅಂದರೆ ತುಂಬಾನೇ ಗೌರವ ಎಂದು ನಮಸ್ಕರಿಸುತ್ತಾನೆ. ಆಗ ಶ್ರೀಕೃಷ್ಣನು ಕೇವಲ 3 ಬಾಣಗಳನ್ನಷ್ಟೇ ಹಿಡಿದುಕೊಂಡು ಯುದ್ಧಕ್ಕೆ ಹೊರಟಿರುವೆಯಲ್ಲ ಎಂದಾಗ ಆತ ವಿವರಿಸುತ್ತಾನೆ. ತ್ರಿಲೋಕದಲ್ಲಿ ಹಾಹಾಕಾರ ಮೂಡಿಸಲು ಕೇವಲ ಈ 3 ಬಾಣ ಸಾಕು ಎಂದು ಶ್ರೀಕೃಷ್ಣನಿಗೆ ನಯವಾಗಿ ಉತ್ತರಿಸುತ್ತಾನೆ. ಇದನ್ನು ಕೇಳಿ ಮುಗುಳು ನಗುತ್ತಾ ಶ್ರೀಕೃಷ್ಣ ಪಕ್ಕದಲ್ಲಿರುವ ಅರಳಿ ಮರವನ್ನು ತೋರಿಸುತ್ತಾ ಹೇಳುತ್ತಾನೆ, ಆ ಮರದಲ್ಲಿರುವ ಎಲ್ಲಾ ಎಳೆಗಳನ್ನು ಹೊಡೆದು ಹರಿದು ಹಾಕು, ಆಗ ನಾನು ನಿನ್ನ ಮಾತನ್ನು ನಂಬುತ್ತೇನೆ ಎಂದಾಗ ಶ್ರೀಕೃಷ್ಣನ ಸವಾಲನ್ನು ಸ್ವೀಕರಿಸಿದ ಈತ 1 ಬಾಣವನ್ನು ಬಿಡುತ್ತಾನೆ. ಕಣ್ಣು ಮುಚ್ಚಿ ತೆಗೆಯುವುದರ ಒಳಗೆ ಆ ಮರದಲ್ಲಿರುವ ಎಲ್ಲಾ ಎಳೆಗಳನ್ನು ಒಡೆದುರುಳಿಸಿ ಆ ಬಾಣ ಶ್ರೀಕೃಷ್ಣನ ಪಾದದ ಕಡೆಗೆ ಬರುತ್ತದೆ. ಆಗ ಆತ ಹೇಳುತ್ತಾನೆ, ದಯವಿಟ್ಟು ನಿಮ್ಮ ಕಾಲು ಸರಿಸಿ, ಇಲ್ಲವಾದರೆ ಬಾಣ ನಿಮಗೂ ಗಾಯಗೊಳಿಸಬಹುದು ಎನ್ನುತ್ತಾನೆ. ಅದಕ್ಕೆ ಕಾರಣ ಶ್ರೀಕೃಷ್ಣ ಅದರ 1 ಎಲೆಯನ್ನು ತನ್ನ ಪಾದದ ಅಡಿಯಲ್ಲಿ ಅಡಗಿಸಿಟ್ಟಿದ್ದ. ಹೌದು, ಗುರುತು ಮಾಡಿದ ವ್ಯಕ್ತಿ ಅಥವಾ ವಸ್ತು ಎಲ್ಲೇ ಅಡಗಿದ್ದರೂ ಹುಡುಕಿ ಒಡೆದುರುಳಿಸುವ ಶಕ್ತಿ ಆ ಬಾಣಕ್ಕೆ ಇತ್ತು. ಆಗ ಶ್ರೀಕೃಷ್ಣ ಕೇಳುತ್ತಾನೆ, ನೀನು ಯಾರ ಪರವಾಗಿ ಯುದ್ಧ ಮಾಡುತ್ತೀಯಾ ಎಂದು ಕೇಳಿದಾಗ ಆತ ಹೇಳುತ್ತಾನೆ, ಯಾರು ದುರ್ಬಲರಾಗಿರುತ್ತಾರೋ ಅವರ ಪರವಾಗಿ ನಿಂತು ಯುದ್ಧ ಮಾಡುವುದಾಗಿ ಹೇಳಿದಾಗ ಶ್ರೀಕೃಷ್ಣ ಕ್ಷಣಕಾಲ ಯೋಚಿಸುತ್ತಾನೆ. ಕೌರವರ ಪರವಾಗಿ ಈತ ಯುದ್ಧ ಮಾಡಿದರೆ ಪಾಂಡವರು ಎಲ್ಲೇ ಅಡಗಿದ್ದರೂ ಸಹ ಅವರನ್ನು ಕ್ಷಣ ಮಾತ್ರಕ್ಕೆ ಒಡೆದುರುಳಿಸಿ ಮಹಾಭಾರತ ಯುದ್ಧವನ್ನೇ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಈತ ಮುಗಿಸಿ ಬಿಡುತ್ತಾನೆಂದು ಯೋಚಿಸಿ ಆತನ ಬಳಿ ಈ ರೀತಿಯಾಗಿ ಹೇಳುತ್ತಾನೆ, ನಿನ್ನ ತಾಯಿ ನನ್ನ ಪರಮ ಭಕ್ತೆ, ಅದೇ ರೀತಿ ನೀನು ನನ್ನನ್ನು ಗೌರವಿಸುವುದು ನಿಜವಾಗಿದ್ದಲ್ಲಿ ನನಗೊಂದು ವಚನ ನೀಡಬೇಕೆಂದು ಕೇಳಿದಾಗ ಆತ ಹೇಳುತ್ತಾನೆ, ನೀವು ಕೇಳಿದರೆ ನನ್ನ ಪ್ರಾಣವನ್ನು ಬೇಕಾದರೂ ಕೊಡಲು ಸಿದ್ಧನಿದ್ದೇನೆಂದಾಗ ಶ್ರೀಕೃಷ್ಣ ನಿನ್ನ ಶಿರದಾನ ಮಾಡಬೇಕೆಂದು ಕೇಳಿದಾಗ ಆತ 1 ಕ್ಷಣ ಆಘಾತವಾಗಿ ತನ್ನ ಕೊನೆಯ ಆಸೆಯನ್ನು ಶ್ರೀಕೃಷ್ಣನಲ್ಲಿ ಹೇಳಿಕೊಳ್ಳುತ್ತಾನೆ. ಮಹಾಭಾರತ ಯುದ್ಧವನ್ನು ಕೊನೆಯ ತನಕ ನೋಡಬೇಕೆನ್ನುವ ಮನವಿ ಮಾಡುತ್ತಾನೆ. ಫಾಲ್ಗುಣ ಮಾಸದ ದ್ವಾದಶಿಯಂದು ಅವನು ತನ್ನ ಶಿರವನ್ನು ಶ್ರೀಕೃಷ್ಣನಿಗೆ ದಾನ ಮಾಡುತ್ತಾನೆ. ಶ್ರೀಕೃಷ್ಣನು ಆತನ ಶಿರವನ್ನು ಅಮೃತದಿಂದ ತೊಯ್ದು ಯುದ್ಧ ನಡೆಯುವ ಸಮೀಪದಲ್ಲಿ ಒಂದು ಎತ್ತರದ ಪರ್ವತದಲ್ಲಿ ಅವನ ಶಿರವನ್ನು ಇಟ್ಟು ಯುದ್ಧವನ್ನು ನೋಡುವಂತೆ ಮಾಡುತ್ತಾನೆ. ಅಲ್ಲಿಂದ ಆತ ಸಂಪೂರ್ಣ ಯುದ್ಧವನ್ನು ನೋಡಬಹುದಾಗಿತ್ತು. ಮಹಾಭಾರತ ಯುದ್ಧಕ್ಕೆ ಸಂಪೂರ್ಣ ಸಾಕ್ಷಿ ಈತನೇ ಆಗಿದ್ದ. ಅಷ್ಟಕ್ಕೂ ಈತನಿಗೆ ಬಿಲ್ಲು ವಿದ್ಯೆ ಕಲಿಸಿಕೊಟ್ಟವರು ಯಾರು? ಈತ ಯುದ್ಧ ಕಲೆಯನ್ನು ತನ್ನ ತಾಯಿಯಿಂದ ಕಲಿತುಕೊಂಡಿದ್ದ ಹಾಗೂ ಕಠಿಣ ತಪಸ್ಸು ಮಾಡಿ ಶಿವನನ್ನು ಒಲಿಸಿ 3 ಅಮೋಘ ಬಾಣಗಳನ್ನು ಪಡೆದಿದ್ದ. ಈ ಕಾರಣದಿಂದ ಈತನನ್ನು 3 ಬಾಣಧಾರಿ ಎಂದು ಕರೆಯುತ್ತಾರೆ. ಅಗ್ನಿದೇವ ಪ್ರಸನ್ನನಾಗಿ ಅದ್ಭುತವಾದ ಬಿಲ್ಲನ್ನು ನೀಡಿದ್ದ. ಅಷ್ಟಕ್ಕೂ ತ್ರಿಲೋಕವನ್ನು ಗೆಲ್ಲುವ ಶಕ್ತಿ ಇದ್ದ ಈ ವೀರ ಯಾರು? ಈತ ಬೇರೆ ಯಾರು ಅಲ್ಲ, ವೀರ ಬರ್ಬರಿಕ. ಭೀಮನ ಮೊಮ್ಮಗನಾಗಿದ್ದ ಈತ ಘಟೋತ್ಕಚನ ಮಗ ಬರ್ಬರಿಕ. ಬರ್ಬರಿಕನಲ್ಲಿ 3 ಲೋಕಗಳನ್ನು ಗೆಲ್ಲುವ ಸಾಮರ್ಥ್ಯವಿದ್ದರೂ ಸಹ ಶ್ರೀಕೃಷ್ಣ ಆತನನ್ನು ಮೋಸದಿಂದ ತಡೆ ಹಿಡಿದಿದ್ದ. ಆದರೆ ಶ್ರೀಕೃಷ್ಣನು ಬರ್ಬರಿಕನ ಬಲಿದಾನಕ್ಕೆ ಮೆಚ್ಚಿ ಕಲಿಯುಗದಲ್ಲಿ ತನ್ನ ರೂಪದಲ್ಲಿ ನಿನ್ನನ್ನು ಶ್ಯಾಮ ಎಂದು ಹೆಸರಿನಿಂದ ನಿನ್ನನ್ನು ಪೂಜಿಸುತ್ತಾರೆ ಹಾಗೂ ಕಾಟು ಎಂಬ ನಗರದಲ್ಲಿ ನಿನ್ನ ದೇವಾಲಯ ನಿರ್ಮಿಸುತ್ತಾರೆ ಎಂದು ವರ ನೀಡುತ್ತಾನೆ. ಆತನ ಶಿರವನ್ನು ಕಾಟು ಎಂಬಲ್ಲಿ ದಫನ ಮಾಡಲಾಗಿದೆ ಎಂದು ಮಹಾಭಾರತ ತಿಳಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಅಥವಾ ಕಾಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.